ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯ ಕಾರಣದಿಂದ ಆರೋಗ್ಯ ಹಾಗೂ ಸೌಂದರ್ಯ ಸಮಸ್ಯೆಗಳು ಎದುರಾಗುತ್ತಿದೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಚಿಕ್ಕ ವಯಸ್ಸಿನಲ್ಲೇ ತಲೆ ಕೂದಲು ಬೆಳ್ಳಗಾಗುವುದು. ಬೇಜಾರಿನ ವಿಷಯ ಏನಪ್ಪಾ ಅಂದ್ರೆ ವಯಸ್ಸು ಇನ್ನೂ ಸಣ್ಣದಾಗೇ ಇರುತ್ತದೆ, ಆದರೆ ತಲೆ ಕೂದಲು ಮಾತ್ರ ಬೇಗನೆ ಬೆಳ್ಳಗಾಗಿ ವಯಸ್ಸಾಯಿತು ಎನ್ನುವಂತೆ ಕಾಣುತ್ತಿರುತ್ತದೆ. ಹೌದು, ತಜ್ಞರು ಹೇಳುವ ಪ್ರಕಾರ ವಯಸ್ಸಲ್ಲದ ವಯಸ್ಸಿಗೆ ಕೂದಲು ಬೆಳ್ಳಗಾಗುವುದು ಒಂದು ಅನಾರೋಗ್ಯಕರ ಬೆಳವಣಿಗೆ. ದೇಹದಲ್ಲಿ ಮೆಲನಿನ್ ಅಂಶ ಕೊರತೆ ಉಂಟಾಗುವುದರಿಂದ, ಅತಿಯಾದ ಮಾನಸಿಕ ಒತ್ತಡದಿಂದ, ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಹಾಗೂ ರಾಸಾಯನಿಕ ಅಂಶಗಳ ಅತ್ಯಧಿಕ ಬಳಕೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಉಂಟಾಗಲು ಕಾರಣವಾಗುತ್ತದೆ. ಅಯ್ಯೋ, ಬಿಳಿ ಕೂದಲು ಬಂದ್ಬಿಡುತ್ತೆ ಎಂದು ಟೆನ್ಷನ್ ಮಾಡ್ಕೋಬೇಡಿ. ಕೂದಲಿಗೆ ರಾಸಾಯನಿಕ ಪದಾರ್ಥಗಳನ್ನು ಬಳಸುವ ಮೊದಲು ಮನೆಮದ್ದುಗಳ ಬಳಕೆ ಮಾಡಿದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಒಳ್ಳೆಯ ಫಲಿತಾಂಶ ಕಾಣಬಹುದಾಗಿದೆ. ಹೌದು, ಕರ್ಪೂರ, ತೆಂಗಿನೆಣ್ಣೆ, ನಲ್ಲಿಕಾಯಿ, ಶುಂಠಿ, ಕಹಿಬೇವಿನ ಸೊಪ್ಪು, ಬಾದಾಮಿ ಎಣ್ಣೆಯ ನಿಯಮಿತ ಬಳಕೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಮೂಡುವುದನ್ನು ತಡೆಯಬಹುದಾಗಿದೆ. ಮೊದಲ ಬಾರಿಗೆ ಬಿಳಿ ಕೂದಲು ಮೂಡುವುದನ್ನು ಕಂಡಾಗ ಒತ್ತಡಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಕೂದಲು ಅಕಾಲಿಕವಾಗಿ ಬಿಳಿಯಾಗಲು ಪ್ರಾರಂಭಿಸಿದರೆ ಬಿಳಿ ಕೂದಲನ್ನು ಕೀಳುವ ತಪ್ಪು ಮಾಡಲೇಬೇಡಿ. ಅದರ ಬದಲಾಗಿ ಕೆಫಿನ್ ಹೊಂದಿರುವ ವಸ್ತುಗಳ ಸೇವನೆಯನ್ನು ಕಡಿಮೆ ಮಾಡಿ. ಅದಲ್ಲದೆ ಫೋಲಿಕ್ ಆಮ್ಲ ಸಮೃದ್ಧವಾಗಿರುವ ವಸ್ತುಗಳನ್ನು ಸೇವಿಸಿ. ಬಿಳಿ ಕೂದಲನ್ನು ತಡೆಯಲು ಮೆಹಂದಿ ಬಳಸಿ. ಇದು ನಿಮ್ಮ ಕೂದಲಿಗೆ ನೈಸರ್ಗಿಕ ಹೊಳಪನ್ನು ನೀಡುವ ಕೆಲಸವನ್ನು ಕೂಡ ಮಾಡುತ್ತದೆ. ಹಾಗಾಗಿ ಬಿಳಿ ಕೂದಲು ಬಂತೆಂದು ಚಿಂತಿಸುವ ಬದಲು ನಾವು ಹೇಳಿರುವ ಸರಳ ಮಾರ್ಗವನ್ನು ಅನುಸರಿಸಿ ಬಿಳಿ ಕೂದಲ ಚಿಂತೆಯಿಂದ ಮುಕ್ತರಾಗಿ.